ವಿಶ್ವ ದೇವಾಡಿಗ ಮಹಾಮಂಡಲ ಇವರ ವತಿಯಿಂದ ಬಾರಕೂರು ಶ್ರೀ ಏಕನಾಥೇಶ್ವರ ದೇವಸ್ಥಾನದಲ್ಲಿ ಸರ್ವ ದೇವಾಡಿಗರ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳ ಸಮಾವೇಶ ಭಾನುವಾರ ಜರುಗಿತು. ಈ ಸಂದರ್ಭ ಮಹಾಮಂಡಲದ ಕಾರ್ಯದರ್ಶಿ ಮೋಹನ್ ದಾಸ್ ಹಿರಿಯಡ್ಕ ದೇವಾಡಿಗ ಸಮಾಜದ ಅನೇಕ ಬೇಡಿಕೆಗಳನ್ನು ಸರ್ಕಾರಕ್ಕೆ ಸಲ್ಲಿಸುವ ನಿರ್ಣಯವನ್ನ ತಿಳಿಸಿದರು. ವೀರಪ್ಪ ಮೊಯ್ಲಿಯವರ ಬಳಿಕ ರಾಜಕೀಯವಾಗಿ ದೇವಾಡಿಗ ಸಮಾಜಕ್ಕೆ ಯಾವುದೇ ರಾಜಕೀಯ ಪಕ್ಷಗಳು ಪ್ರಾತಿನಿಧ್ಯ ನೀಡಿಲ್ಲ. ಸಮಾಜದ ಹಲವಾರು ಜನರು ರಾಜಕೀಯವಾಗಿ ಕಾರ್ಯಕರ್ತರಾಗಿದ್ದರೂ ಸಂಘಟನೆಗೆ ಮಾತ್ರ ಬಳಸಿಕೊಳ್ಳಲಾಗಿಲ್ಲ. ಉನ್ನತ ಹುದ್ದೆ ಸ್ಥಾನಮಾನ ನೀಡಿಲ್ಲ. ಆದುದರಿಂದ ಬೈಂದೂರು, ಉಡುಪಿ ಅಥವಾ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಬಾರಿಯ ವಿಧಾನಸಭಾ ಚುನಾವಣೆಗೆ ದೇವಾಡಿಗ ಸಮಾಜದ ವ್ಯಕ್ತಿಗೆ ಪ್ರಾತಿನಿಧ್ಯ ನೀಡುವಂತೆ ಹಕ್ಕೊತ್ತಾಯ ಮಾಡಲಾಯಿತು. ನಮ್ಮ ದೇವಾಡಿಗ ಸಮಾಜಕ್ಕೂ ಕೂಡ ಸರ್ಕಾರದ ಆಶ್ರಯದಲ್ಲಿ ಕರ್ನಾಟಕ ರಾಜ್ಯ ದೇವಾಡಿಗ ಸಮಾಜ ಅಭಿವೃದ್ಧಿ ನಿಗಮವನ್ನು ರಚಿಸಿ ದೇವಾಡಿಗ ಸಮಾಜವು ಅಭಿವೃದ್ಧಿ ಪಥದಲ್ಲಿ ಸಾಗಲು ಅವಕಾಶ ಕಲ್ಪಿಸುವಂತೆ ಈ ಬಾರಿಯ ಮಿಗತೆ ಬಜೆಟಿನಲ್ಲಿ ಮುಂದಾದ ಆರ್ಥಿಕ ವರ್ಷಗಳಲ್ಲಿ ಮುಂದಿನ ಆರ್ಥಿಕ ವರ್ಷದಲ್ಲಿ ಕನಿಷ್ಠ ಪಕ್ಷ 25 ಕೋಟಿ ರೂಪಾಯಿಗಳನ್ನು ಪ್ರಥಮ ಹಂತದ ಅನುದಾನಕ್ಕಾಗಿ ನೀಡಬೇಕಾಗಿ ಜನಹಿತ ರಕ್ಷಕ ಹಾಗೂ ಹಿಂದುಳಿದ ವರ್ಗಗಳ ಸರ್ವೋಚ್ಚ ನಾಯಕರಾದ ಸನ್ಮಾನ್ಯ ಮುಖ್ಯಮಂತ್ರಿಯವರನ್ನು ಈ ಮೂಲಕ ವಿನಂತಿಸುತ್ತೇವೆ. ರಾಜಕೀಯವಾಗಿ ನಮ್ಮ ಸಮಾಜವು ಅತಿ ಹಿಂದುಳಿದ ಸಮಾಜವಾಗಿದ್ದು ಕರಾವಳಿ ಜಿಲ್ಲೆಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರು ಸೇವೆ ಸಲ್ಲಿಸುತ್ತಿರುವವರನ್ನು ಹೊರತುಪಡಿಸಿ ನಮ್ಮ ಸಮಾಜಕ್ಕೆ